ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ. ನಾನು ಈ ಹಾಡು ಯಾಕೆ ಹಾಡಿದೆ ಅಂತ ಅದರ ಹಿನ್ನೆಲೆ ಮುನ್ನೆಲೆ ಇದನ್ನು ತಿಳಿಸಬೇಕಾದ ಅಗತ್ಯ ಇಲ್ಲ ಅಂತ ನಾನು ತಿಳ್ಕೊಳ್ತೇನೆ. ಬಂದಿರುವ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಒಂದು ಮಹತ್ವವಾದ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲಿಕ್ಕೆ ನಾವೆಲ್ಲ ಇಲ್ಲಿ ಒಟ್ಟು ಸೇರಿದ್ದೇವೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಎಲ್ರಿಗೂ ತಿಳಿದಿರುವಂತೆ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘ ಅಸ್ತಿತ್ವಕ್ಕೆ ಬಂದು 2 ವರ್ಷ ಆಗ್ತಾ ಇದೆ. ಕಳೆದ ಸುಮಾರು 2 ದಶಕಗಳಿಂದ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇರುವ ನೂರಾರು ಪತ್ರಕರ್ತರು ನಮ್ಮ ನಡುವೆ ಇದ್ದು ಸ್ವಂತ ನಿವೇಶನ ಇಲ್ಲದೆ, ಮನೆ ಇಲ್ಲದೆ, ಇನ್ನೂ ಸ್ವಂತ ನಿವೇಶನ ಅಥವಾ ಮನೆ ಹೊಂದಲಿಕ್ಕೆ ಇನ್ನೂ ಹಲವಾರು ಮಂದಿಗೆ ಸಾಧ್ಯ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ 2018ರಲ್ಲಿ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ನಾವು ಈ ನಿಟ್ಟಿನಲ್ಲಿ ಒಂದು ಯೋಚನೆ ಮಾಡಿದ್ವಿ. 2018ರಲ್ಲಿ ಅಸ್ತಿತ್ವಕ್ಕೆ ಬಂದ ಸಂಘದ ನೇತೃತ್ವ ವಹಿಸಿರುವ ನಮ್ಮೆಲ್ಲರ ಅಧ್ಯಕ್ಷ, ಕ್ರಿಯಾಶೀಲ ಅಧ್ಯಕ್ಷ, ಡೈನಾಮಿಕ್ ಅಧ್ಯಕ್ಷ ಎಂದೇ ಗುರುತಿಸಲಾಗಿರುವ ಶ್ರೀನಿವಾಸ್ ಇಂದಾಜಿಯವರ ನೇತೃತ್ವದಲ್ಲಿ ಕಾರ್ಯಪ್ರವೃತ್ತರಾದ ನಾವು ಈಗಾಗಲೇ ಜಾಗ ಗುರುತಿಸುವ ಕೆಲಸವನ್ನು ಮಾಡಿಕೊಂಡಿದ್ದೇವೆ. ಆ ಬಳಿಕ ನಮ್ಮ ಸಹಕಾರಿ ಸಂಘ ಕೂಡ ಆರಂಭ ಆಗಿದೆ. ಇದೆಲ್ಲ ನಮಗೆ ಒಂದು ಖುಷಿಯ ವಿಚಾರ. ನಿವೇಶನದ ಉದ್ದೇಶದಿಂದಲೇ ಪತ್ರಕರ್ತರ ಗೃಹ ನಿರ್ಮಾಣ ಸಂಘವನ್ನು ಸ್ಥಾಪಿಸಲಾಗಿದ್ದು, ಸಂಘದ 200ಕ್ಕೂ ಅಧಿಕ ಮಂದಿ ಸದಸ್ಯರು ಷೇರು ಖರೀದಿಸುವ ಮೂಲಕ ನಮ್ಮ ಸಂಘಕ್ಕೆ ಬಲ ತುಂಬಿದ್ದಾರೆ. ಷೇರು ಪಡೆದುಕೊಂಡ ಸದಸ್ಯರಿಗೆ ಷೇರು ಪತ್ರ ವಿತರಿಸುವ ಕಾರ್ಯಕ್ರಮಕ್ಕಾಗಿ ನಾವಿಂದು ಸೇರಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಮಂಗಳೂರು ಪ್ರೆಸ್ ಕ್ಲಬ್ ಹಾಗೂ ಪತ್ರಿಕಾ ಭವನ ಟ್ರಸ್ಟ್ ಇದರೊಟ್ಟಿಗೆ ಇವತ್ತು ಪತ್ರಕರ್ತರಿಗೆ ನಿವೇಶನ ಒದಗಿಸಲು, ಅದರಲ್ಲೂ ಕೂಡ ಹಿರಿಯ ಪತ್ರಕರ್ತರು ಮತ್ತು ಈಗಾಗಲೇ ಒಂದು ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಿ ತಮ್ಮ ನಿವೃತ್ತಿಯ ಅಂಚಿನಲ್ಲೂ ಕೂಡ ಒಂದು ಸ್ವಂತ ನಿವೇಶನ ಮನೆ ಮಾಡಲು ಸಾಧ್ಯವಾಗದ ನೂರಾರು ಪತ್ರಕರ್ತರು ನಮ್ಮ ಜಿಲ್ಲೆಯಲ್ಲಿದ್ದಾರೆ, ನಮ್ಮ ಸಂಘದಲ್ಲಿದ್ದಾರೆ. ಅಂತಹ ಪತ್ರಕರ್ತರಿಗೆ ನಿವೇಶನ ಒದಗಿಸುವ ದೃಷ್ಟಿಯಿಂದ ಇವತ್ತು ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರಿ ಸಂಘವನ್ನು ಒಂದು ಸ್ಥಾಪನೆ ಮಾಡಲಾಗಿದೆ. ಈ ಸಂಘ ಸ್ಥಾಪನೆಯಾಗಿ 2 ವರ್ಷ ಆಗಿದೆ. ಈಗಾಗಲೇ ನಾವು ರಾಜ್ಯದ ಮುಖ್ಯಮಂತ್ರಿಗಳನ್ನು ಈ ಹಿಂದೆ ಭೇಟಿ ಮಾಡಿದಾಗ ಅವರು, ನೀವು ಹೌಸಿಂಗ್ ಸೊಸೈಟಿಯನ್ನು ಮಾಡಿದರೆ ನಿಮಗೆ ಪತ್ರಕರ್ತರಿಗೆ ನಿವೇಶನವನ್ನು ಕೊಡ್ಬೋದು ಅಂತ ಹಿನ್ನೆಲೆಯಲ್ಲಿ ನಾವು ಜಿಲ್ಲಾ ಸಹಕಾರಿ ನಿಬಂಧಕರ ಮೂಲಕ ಇವತ್ತು ಹೌಸಿಂಗ್ ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ಆರಂಭಿಸಿದ್ದೇವೆ. ಅದರ ಕಚೇರಿಯನ್ನು ಇದು 2ನೇ ಮಾಡಿಯಲ್ಲಿ ಆರಂಭಿಸಿದ್ದೇವೆ. ಇವತ್ತು ನಮ್ಮ ಮುಂದಿರುವ ದೊಡ್ಡ ಸವಾಲು, ನಮಗೆ ಹೌಸಿಂಗ್ ಸೊಸೈಟಿ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರಿ ಸಂಘಕ್ಕೆ ಸರ್ಕಾರ ನಿವೇಶನ ಕೂಡ ನೀಡಲಿಕ್ಕೆ ಮುಂದಾಗಿದೆ. ಆದರೆ ನಮಗೆ ಈ ಒಂದು ನಿವೇಶನ ಆಗುವವರೆಗೆ ಸುಮಾರು 6 ತಿಂಗಳ ಕಾಲ ನಮ್ಮ ಒಂದು ನಾನ್ ಪ್ರಾಫಿಟೇಬಲ್ ಸಹಕಾರ ಸಂಘ ನಡೀತಾ ಇದೆ. ನಮ್ಮ ಸಿಒಗೆ ಸಂಬಳ ಹಾಗೆ ಇತರ ಕಾರ್ಯಚಟುವಟಿಕೆಗಳಿಗೆ ನಮಗೆ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಆದಾಯ ಕೂಡ ನಾವು ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಹೌಸಿಂಗ್ ಸೊಸೈಟಿಯ ಒಂದು ಕಚೇರಿಯನ್ನು ಆರಂಭಿಸಿದ್ದೇವೆ. ಆ ಬಳಿಕ ನಾವು ಈಗಾಗಲೇ ಸದಸ್ಯರಿಗೆ, ಪತ್ರಕರ್ತರ ಸಂಘದ ಸದಸ್ಯರಿಗೆ ಷೇರುಗಳನ್ನು ಕೊಡುವ ಕೆಲಸವನ್ನು ಮಾಡಿದ್ದೇವೆ. ಈಗಾಗಲೇ 210 ಮಂದಿ ಷೇರನ್ನು ಪಡೆದುಕೊಂಡು ನಮ್ಮ ಒಂದು ಗೃಹ ನಿರ್ಮಾಣ ಸಹಕಾರಿ ಸಂಘಕ್ಕೆ ದೊಡ್ಡ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಆ ಷೇರುಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರಿ ಸಂಘದ ಮುಖ್ಯ ಉದ್ದೇಶ ಪತ್ರಕರ್ತರಿಗೆ ನಿವೇಶನವನ್ನು ಒದಗಿಸುವ ದೃಷ್ಟಿಯಿಂದ ನಾವು ಈಗಾಗಲೇ ಈ ಸಹಕಾರ ಸಂಘವನ್ನು ಆರಂಭಿಸಿದ್ದೇವೆ. ಒಂದು ಸಂಘದಲ್ಲಿ ಸುಮಾರು 365 ಸದಸ್ಯರಿದ್ದಾರೆ. ಇದರಲ್ಲಿ ಈಗಾಗಲೇ 210 ಮಂದಿ ಷೇರನ್ನು ಪಡೆದುಕೊಂಡಿದ್ದಾರೆ. ಈಗಾಗಲೇ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಯವರಿಗೆ, ಸಂಸದರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ನಮಗೆ ಸುಮಾರು ಮಂಗಳೂರು ನಗರದ ನೀರು ಮಾರ್ಗದಲ್ಲಿ ಪೆರ್ಮಂಕಿ ಪದದಲ್ಲಿ 5 ಎಕರೆ ಜಮೀನನ್ನು ಈ ಒಂದು ನಮ್ಮ ಹೌಸಿಂಗ್ ಒಂದು ಪರ್ಪಸ್ಗೆ ನಿವೇಶನಕ್ಕಾಗಿ ಒಂದು ಮನವಿಯನ್ನು ಕೂಡ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಈಗಾಗಲೇ ಸುಮಾರು 3 ಎಕರೆ ಜಮೀನನ್ನು ನಮಗೆ ಕೊಡಲಿಕ್ಕೆ ಜಿಲ್ಲಾಧಿಕಾರಿಯವರು ಸರ್ಕಾರ ಒಪ್ಪಿಕೊಂಡಿದೆ. ಅದರ ಪ್ರಕ್ರಿಯೆ ಈಗಾಗಲೇ ನಡೀತಾ ಇದೆ. 3 ತಿಂಗಳಲ್ಲಿ ನಮಗೆ ಮೊದಲ ಹಂತದಲ್ಲಿ ಸುಮಾರು 3 ಎಕರೆ ಜಮೀನನ್ನು ನಮ್ಮ
ಸರ್ಕಾರ ನಮಗೆ ರಿಯಾಯಿತಿ ದರದಲ್ಲಿ ಕೊಡಲಿಕ್ಕಿದೆ. ಆ ಬಳಿಕ ನಾವು ಮತ್ತೆ 2 ಎಕರೆ ಹೆಚ್ಚುವರಿ ಜಮೀನನ್ನು ಕೇಳಿದೆ. ಯಾವ ಪತ್ರಕರ್ತರಿಗೂ ಇವತ್ತು ನಿವೇಶನ ರಹಿತರಾಗಿದ್ದಾರೆ, ಹಿರಿಯ ಪತ್ರಕರ್ತರಿದ್ದಾರೆ, ಅವರಿಗೆ ನಿವೇಶನ ಕೊಡುವುದು ಇದರ ಉದ್ದೇಶವಾಗಿದೆ. ಇದರೊಟ್ಟಿಗೆ ನಾನು ಈಗಾಗಲೇ ಹೇಳಿದ ಹಾಗೆ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರಿ ಸಂಘಕ್ಕೆ ಇವತ್ತು ಸ್ವಂತ ನಿವೇಶನ ಬೇಕು ಎಂಬ ಹಿನ್ನೆಲೆಯಲ್ಲಿ ನಮಗೆ ಸ್ವಂತ ಆದಾಯ ಇರುವುದಿಲ್ಲ. ಹಾಗಾಗಿ ನಾವು ಒಂದು ಸ್ವಂತ ಕಟ್ಟಡವನ್ನು ಇವತ್ತು ನಿವೇಶನವನ್ನು ಸರ್ಕಾರದ ಬಳಿ ನಾವು ಪ್ರಸ್ತಾವಿಸಿದಾಗ ನಮಗೆ ನಗರದ ಹೃದಯ ಭಾಗದಲ್ಲಿ ಸುಮಾರು 5 ರಿಂದ 6 ಸೆನ್ಸ್ ಜಾಗೆಯನ್ನು ಇವತ್ತು ಭೂಮಿಯನ್ನು ಕೊಡಲು ನಾವು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯವರು ಕೂಡ ಈಗಾಗಲೇ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಅದು ಕೂಡ ಕೆಲವೇ ಸಮಯದಲ್ಲಿ ನಮಗೆ ಸಿಗುವ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರುಗಳ ಸಹಕಾರವನ್ನು ನಾನು ಯಾವತ್ತೂ ಕೂಡ ಸ್ಮರಿಸ್ತಾ ಇದ್ದೇನೆ. ಈಗ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘದ ಮಹಿಳಾ ನಿರ್ದೇಶಕಿಯಾಗಿರುವ ಶಿಲ್ಪಾ ಅವರಿಗೆ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಷೇರು ಪತ್ರವನ್ನು ಹಸ್ತಾಂತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಸಂಘದ ಷೇರು ಮೊತ್ತದ ಪ್ರಮಾಣ ಪತ್ರವನ್ನು SCDCC ಬ್ಯಾಂಕ್ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ನಮ್ಮ ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಇಂದಾಜಿ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ಸಹಕಾರಿ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪತ್ರಕರ್ತರ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘ ಸುಮಾರು 2018ರಿಂದ ಪ್ರಯತ್ನ ಪಟ್ಟು ಇವತ್ತು ಒಂದು ಹಂತಕ್ಕೆ ಬಂದು ಇದರಲ್ಲಿ ಸುಮಾರು 210 ಸದಸ್ಯರನ್ನು ಒಳಗೊಂಡಂಥ ಒಂದು ಸಹಕಾರ ಸಂಘವಾಗಿ ಮೂಡಿಬಂದಿದೆ. ನಾವು ಹೇಳೋದಾದರೆ ನಿಮಗೆ 3 ಎಕರೆಯನ್ನೀಗ ನೀರ್ಮಾರ್ಗದಲ್ಲಿ ಕೊಟ್ಟು ಅದು ಸಾಕಾಗಲಿಕ್ಕಿಲ್ಲ. ನಿಮ್ಮ ಉದ್ದೇಶ ಎಲ್ರಿಗೂ ಒಂದು ನಿವೇಶನ ಸಿಗಬೇಕು ಅನ್ನುವಂಥದ್ದು ನೀವು ಮುಖ್ಯವಾಗಿ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿಕೊಳ್ಬೇಕು. ನಿವೇಶನ ಸಿಕ್ಕಿದರೆ ಸಾಕಾಗೋದಿಲ್ಲ. ನಿವೇಶನ ಸಿಕ್ಕಿದ ಮೇಲೆ ಅದರಲ್ಲಿ ಮನೆಯನ್ನು ಕಟ್ಟಲೇಬೇಕಾಗ್ತದೆ. ನಮ್ಮ ಶ್ರೀನಿವಾಸರವರು ಹೇಳಿದರು ಆ ಹಣವನ್ನು ನಮ್ಮಲ್ಲಿ ಇಟ್ಟಿದ್ದಾರೆ ಅಂತೇಳಿ. ಅದು ಕಡ್ಡಾಯವಾಗಿ ಎಲ್ಲ ಬ್ಯಾಂಕ್ನಲ್ಲೇ ಇಡುವಂಥ ನಿಯಮ ಕೂಡ ಇದೆ. ಇವತ್ತು ಆ 4,59,000 ಷೇರು ಹಣವನ್ನು ನಮ್ಮಲ್ಲಿ ಬ್ಯಾಂಕ್ನಲ್ಲಿ ಇಟ್ಟದಕ್ಕಾಗಿ ಆ ಮೊತ್ತ ಇನ್ನಷ್ಟು ಜಾಸ್ತಿಯಾಗಿ ಬೆಳೀಲಿ ಅಂತ ನಾನು ನಿಮ್ಮಲ್ಲಿ ಹಾರೈಸ್ತೇನೆ. ಯಾಕೆ ಹೇಳಿದರೆ ಇವತ್ತು 3 ಎಕರೆ ಜಾಗ ಪಡಿಬೇಕಾಗಿದ್ರೆ ಅದನ್ನು ಜಾಗ ಸರ್ಕಾರದಿಂದ ಕೇಳ್ಬೋದು. ಆ ನಿವೇಶನ ಮಾಡುವ ಮೊದಲು ಅದನ್ನು ಅಭಿವೃದ್ಧಿ ಮಾಡಬೇಕಾಗ್ತದೆ. ಅಭಿವೃದ್ಧಿಗೆ ನಿಮಗೆ ಹಣದ ಅಗತ್ಯ ಕೂಡ ಇರ್ತದೆ. ಮತ್ತು 60 ಸೈಟ್ ಈಗ ಆಗ್ತದೆ ಹೇಳಿದರು. 1 ಎಕರೆಯಲ್ಲಿ 20 ಪ್ರಕಾರ 60 ಸೈಟ್. ಇನ್ನೂ ಉಳಿದವರಿಗೆ ನಿಮಗೂ ಪುನಃ ಇದರ ಲೆಕ್ಕ ಪ್ರಕಾರ ಒಂದು 10 ಎಕರೆ ಇನ್ನೂ ಬೇಕಾಗ್ತದೆ. ಎಲ್ಲರಿಗೆ ನಿಮಗೆ ನಿವೇಶನ ಕೊಡಬೇಕಾಗಿದ್ದರೆ ಇನ್ನೂ ಒಂದು 10 ಎಕರೆ ಕೊಡಬೇಕಾಗಿದೆ. ನಿಮಗೆ ಒಂದೇ ಕಡೆ ಸಿಕ್ಕಿದರೆ ಅದರ ಪತ್ರಕರ್ತರ ಒಂದು ಬಡಾವಣೆಯಾಗಿ ಅಭಿವೃದ್ಧಿ ಆಗ್ತದೆ. ಆವಾಗ ನಿಮ್ಮ ನಿವೇಶನಕ್ಕೂ ಬೆಲೆ ಬರ್ತದೆ, ಅಲ್ಲಿ ಆ ಜಾಗಕ್ಕೂ ಬೆಲೆ ಬರ್ತದೆ. ನಿವೇಶನ ಒಂದು ಪತ್ರಕರ್ತರ ಬಡಾವಣೆ ಅಂತ ಹೇಳಿ ಮಾಡಿದರೆ ಅದು ಯಶಸ್ವಿ ಆಗ್ತದೆ. ಇವತ್ತು ನಮ್ಮ ಬ್ಯಾಂಕ್ ಇಷ್ಟು ಬೆಳಿಬೇಕಾಗಿದ್ರೆ ನಾನು ಸುಮಾರು 28 ವರ್ಷದಿಂದ ಮನೋಹರ್ ಪ್ರಸಾದ್ ಅವರಿಗೆ ಗೊತ್ತಿದೆ. ಆವತ್ತಿನಿಂದ ನಮಗೆ ಸಹಕರಿಸಿದವರು ಮಾಧ್ಯಮ ಮಿತ್ರರು, ದೃಶ್ಯ ಮಿತ್ರರು. ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾಗಿದ್ದರೆ ನಿಮ್ಮ ಸಹಕಾರ ಇಲ್ಲದೆ ಯಾವುದು ಬೆಳೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ನನ್ನ ಏನು ಬ್ಯಾಂಕಿನ ಅಭಿವೃದ್ಧಿ ಇರ್ಬೋದು ಅಥವಾ ನನ್ನ ಸ್ವಂತ ಅಭಿವೃದ್ಧಿಯ ನೀವು ಕೊಟ್ಟ ಸಹಕಾರಕ್ಕಾಗಿ ನಿಮಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ನೀವು ಅಷ್ಟು ಸಹಕಾರ ಕೊಟ್ಟಿದ್ದೀರಿ. ಇವತ್ತು ಎಲ್ಲರೂ ಒಂದು ಮನೆಯನ್ನು ಹೊಂದಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಆ ರೀತಿಯಾಗಿ ನಿಮಗೆ ಯಾವ ರೀತಿಯ ಸೌಲಭ್ಯ ಕೊಡೋದಕ್ಕೂ ನಮ್ಮ ಬ್ಯಾಂಕಿನಿಂದ ಅಧ್ಯಕ್ಷೆ ನಾವು ತಯಾರಿದ್ದೇವೆ. ಪತ್ರಕರ್ತರು ಕೂಡ ಒಂದು ಮನೆಯನ್ನು ಹೊಂದಬೇಕು ಅನ್ನುವಂಥದ್ದು ನಮ್ಮ ಆಶೆ ಕೂಡ ಆಗಿದೆ. ಮತ್ತು ಕೊರೋನಾ ಸಮಯದಲ್ಲಿ ಕೂಡ ಪತ್ರಕರ್ತರು ಹೇಳಿದರೆ ಅವರಿಗೆ ವಿಶೇಷವಾದಂಥ ಒಂದು ಗೌರವ ಇರ್ತದೆ. ಸಮಾಜದಲ್ಲಿ ಆಗುವಂಥ ಅಂಕು ಇರ್ಬೋದು, ಅದನ್ನು ಬರೆದು ಜನರಿಗೆ ತಿಳಿಸಿ ಒಳ್ಳೆ ಕೆಲಸ ಮಾಡೋರನ್ನು ಗುರುತಿಸುವಂಥ ಕೆಲಸವನ್ನು ತಾವು ಮಾಡ್ತೀರಿ. ನಿಮಗೂ ಕೂಡ ಬೇಗನೆ ಒಂದು
ಸ್ವಂತ ನಿವೇಶನ ಮಾತ್ರ ಅಲ್ಲ, ಸ್ವಂತ ಮನೆ ಹೊಂದೋದಕ್ಕೆ ನಮ್ಮಿಂದ ಆಗುವಂಥ ಎಲ್ಲ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿಕೊಂಡು ತಮಗೆ ಶುಭ. ನಮ್ಮ ಈ 4 ಸಂಸ್ಥೆಗಳ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಕೃತಜ್ಞತಾಪೂರ್ವಕ ಶುಭಾಶಯಗಳನ್ನು ನೀಡುವುದಷ್ಟೇ ನನ್ನ ಕರ್ತವ್ಯ ಅಂತ ಮೊದಲಾಗಿ ಅವರ ಹತ್ರ ಹೇಳ್ತಾ, ತಾವು ಇವತ್ತೊಂದು ವ್ಯಕ್ತಿಯಲ್ಲ ಶಕ್ತಿಯಾಗಿ ಬೆಳೆದಿದ್ದೀರಿ. ಈ 3 ದಶಕಗಳನ್ನು ತಾವು ನಿರ್ವಹಿಸಿದಂಥ ರೀತಿ ಪ್ರಾಯಶಃ ಇದು ಒಂದು ರೀತಿಯಲ್ಲಿ ಯಾರು ಯೋಚನೆ ಮಾಡದಂಥ ರೀತಿಯಲ್ಲಿ ತಾವು ಸಮಾಜಕ್ಕೆ ಒಂದು ಆಸ್ತಿಯಾಗಿದ್ದೀರಿ. ಹೇಗೆಂದರೆ ತಮ್ಮ ಸ್ಪಂದನ, ಯಾರು ತಮ್ಮ ಬಳಿ ಸಹಾಯ ಯಾಚಿಸಿ ಬಂದರೂ ಕೂಡ ತಾವು ಅವರನ್ನು ನಿರಾಸೆ ಮಾಡಿ ಕಳಿಸಿದವರಲ್ಲ. ಪತ್ರಕರ್ತ ಬಾಂಧವರಿಗಂತೂ ತಾವು ಹಿರಿಯಣ್ಣನಿಗಿಂತಲೂ ದೊಡ್ಡ ಸ್ಥಾನದಲ್ಲಿದ್ದು ಮಾಧ್ಯಮದ ಸ್ನೇಹಿತರ ಪ್ರೀತಿ ವಿಶ್ವಾಸಗಳಿಗೆ ತಾವು ಪಾತ್ರರಾಗಿದ್ದೀರಿ. ಇವತ್ತು ಪತ್ರಕರ್ತರ ಪ್ರಾಯಶಃ ಇವತ್ತು ಶ್ರೀನಿವಾಸ್ ನಾಯ್ಕ ಮತ್ತು ಅವರ ಸಮಗ್ರ ತಂಡಕ್ಕೆ 4 ತಂಡಕ್ಕೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ತಮ್ಮ ಸಮ್ಮುಖದಲ್ಲಿ ಅವರಿಗೆ ಅಭಿನಂದನೆಗಳು ನೀಡಿ, ಬಹಳ ಸುದೀರ್ಘ ಕಾಲದ ಕನಸೊಂದು ನನಸಾಗಿದೆ. ಸ್ವಂತ ನೆಲೆಯನ್ನು ಹೊಂದುವಂಥ ಕಾರ್ಯ ಇದು ಇವತ್ತು ಚಾಲನೆ ದೊರಕಿದೆ. ಇದು ಅಸ್ತಿತ್ವಕ್ಕೆ ಬರಲು ತಮ್ಮಿಂದ ದೊಡ್ಡ ಸಹಾಯವನ್ನು ತಾವೆಲ್ಲರೂ ನಮ್ಮ ಇಡೀ ಬಳಗ ನಿರೀಕ್ಷೆ ಮಾಡ್ತಾ ಇದೆ ಅಂತ ಹೇಳ್ತಾ, ನಾವಿವತ್ತು ಇಲ್ಲಿ ತಮ್ಮನ್ನು ಕರೆಸಿದ ಉದ್ದೇಶ ತಮ್ಮನ್ನು ಅಭಿನಂದಿಸುವುದಲ್ಲ. ತಾವು ಜಗತ್ತಿನ ಬಹುತೇಕ ಎಲ್ಲ ಅಭಿನಂದನೆಗಳು ಸ್ವೀಕರಿಸಿದ್ದೀರಿ. ನಮ್ಮ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ತಮ್ಮ ಪಾಲಿಗೆ ನೀಡುವುದಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ. ಹಾಗಾಗಿ ಅವ್ರ ಬಗ್ಗೆ ಏನು ಹೇಳಿದರೂ ಅದು ಕಡಿಮೆ. ಆದ್ದರಿಂದ ನಿಮ್ಮೆಲ್ಲರ ಪರವಾಗಿ ಪತ್ರಕರ್ತರ ಸಂಘ, ಪತ್ರಿಕಾ ಭವನ ಟ್ರಸ್ಟ್ ಮತ್ತು ನಮ್ಮ ಗೃಹ ನಿರ್ಮಾಣ ಸೊಸೈಟಿಯ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕ ಅಭಿನಂದನೆ ಕೊಟ್ಟು, ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಸ್ಥೆಯವರು ಅವರ ಮುಖಾಂತರ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಪಾಲು ಬಂಡವಾಳದ ಷೇರು ಪತ್ರವನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮಕ್ಕೆ ತಾವು ಮುನ್ನಡಿ ಇಟ್ಟಿದ್ದೀರಿ. ತುಂಬ ಸಂತೋಷ ಆಗ್ತದೆ. ಯಾಕಂದರೆ ನಾವು ಸಹಕಾರಿಗಳು ಕಂಡಂತೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಯಾವುದೇ ಒಂದು ಸಹಕಾರಿ ಕ್ಷೇತ್ರಕ್ಕೆ ಹೋಗಲಿ, ಯಾವುದೇ ಒಂದು ಸಹಕಾರಿ ಸಂಘಕ್ಕೆ ಹೋಗಲಿ, ಯಾಕಂದರೆ ಅತ್ಯಂತ ತೊಂದರೆಯಲ್ಲಿರುವ ಸಹಕಾರಿ ಸಂಸ್ಥೆಗೆ ಅವರೊಂದ್ಸಲ ಭೇಟಿ ನೀಡಿದರೆ ಅಲ್ಲಿಯ ಆ ಸಂಸ್ಥೆಯ ಪ್ರಗತಿ, ಅಲ್ಲಿಯ ಸದಸ್ಯರಿಗೆ ಬೇಕಾದ ಸವಲತ್ತುಗಳನ್ನು ಒದಗಿಸುವಲ್ಲಿ ಅಥವಾ ಸಂಬಂಧಪಟ್ಟ ಆಡಳಿತ ಮಂಡಳಿಯನ್ನು ಕರೆಸಿ ಸಹಕಾರಿ ಚಳವಳಿಯಲ್ಲಿ ಯಾವ ಸಹಕಾರಿ ಸಂಸ್ಥೆ ಉನ್ನತ ಮಟ್ಟಕ್ಕೆ ಏರಬೇಕೆನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡು ನಿರಂತರವಾಗಿ ತನ್ನ ಕಾರ್ಯಕ್ಷೇತ್ರ ಇವತ್ತು ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಲ ಎನ್ನುವಂಥ ಸಂಸ್ಥೆ ನಮಗೆಲ್ಲ ಹಿಂದೆ ಗೊತ್ತಿರಲಿಕ್ಕಿಲ್ಲ. ಈಗ ಯಾರಾದರೂ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿಗೆ ಹೋದರೆ ಅಲ್ಲಿ ಚಿತ್ರಣವನ್ನೇ ಬದಲಾವಣೆ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆಗಳಿರ್ಬೋದು, ಎಲ್ಲ ಸಿಬ್ಬಂದಿ ವರ್ಗದವರು ಇರ್ಬೋದು, ಅವರು ಅಷ್ಟು ಪ್ರೀತಿ ಮಾಡ್ತಾರೆ. ಇದು ನಾನು ಹತ್ತಿರದಿಂದ ಕಂಡವ. ಯಾಕಂದರೆ ಅಲ್ಲಿಯ ವ್ಯವಸ್ಥೆ ಇರ್ಬೋದು, ಅಲ್ಲಿಯ ಸಿಬ್ಬಂದಿಗಳಿರ್ಬೋದು, ಅಲ್ಲಿಯ ಬೇಕಾದಷ್ಟು ಅಭಿವೃದ್ಧಿ ಹೊಂದುವ ಚಿಂತನೆ ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿ ಇರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು ಅಥವಾ ಸಚಿವರಿರ್ಬೋದು, ಅವರನ್ನು ಕಾಲಕ್ಕೆ ಭೇಟಿ ಮಾಡಿ ಸಂಸ್ಥೆಯ ಪ್ರಗತಿಯ ಬಗ್ಗೆ ಚಿಂತನೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಪತ್ರಕರ್ತರು ಕೇವಲ ಸಮಾಜದ ಆಗುಹೋಗುಗಳನ್ನು ವರದಿ ಮಾಡಲಿಕ್ಕೆ ಮಾತ್ರ ಸೀಮಿತ ಎನ್ನುವಂಥ ಚಿಂತನೆ ನಾಗರಿಕರಲ್ಲಿ ಇತ್ತು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಪತ್ರಕರ್ತರು ಮನಸ್ಸು ಮಾಡಿದರೆ ಏನನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಮಾದರಿಯಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾಗರಿಕನಾಗಿದ್ದುಕೊಂಡು ನಾನು ವಿಶೇಷವಾದ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ಯಾಕಂದರೆ ಕಳೆದ ಸುಮಾರು ವರ್ಷಗಳಿಂದ ನಿಮ್ಮ ಕಾರ್ಯಕ್ರಮಗಳನ್ನು ಹತ್ತಿರದಿಂದ ಕಾಣ್ತಾ ಇದ್ದೇನೆ. ಪತ್ರಕರ್ತರೆಲ್ಲ ಸೇರಿಕೊಂಡು ನಾವೆಲ್ಲ ಪತ್ರಕರ್ತರು ಬೇರೆ ಬೇರೆ ಜನರ ಅಭಿವೃದ್ಧಿ ಪ್ರಗತಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಆದರೆ ಪತ್ರಕರ್ತರಿಗೆ ತಮ್ಮದೇ ಆದ ಒಂದು ಸ್ವಂತ ಸೂರು ಇಲ್ಲ, ನಮ್ಮದೇ ಆದ ಒಂದು ಜಾಗ ಇಲ್ಲ, ನಮ್ಮದೇ ಆದ ಒಂದು ಉತ್ಪತ್ತಿ ಇಲ್ಲ ಎನ್ನುವಂಥ ಆ ಚಿಂತನೆಯನ್ನು ಮಾಡುವುದರ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ಸಹ ನೀವು ಇವತ್ತು ನಿಮ್ಮನ್ನು ತೊಡಗಿಸಿಕೊಂಡಿದ್ರಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1500 ಸಹಕಾರಿ ಸಂಸ್ಥೆಗಳಿವೆ, ಬೇರೆ ಬೇರೆ ರೀತಿಯ ಸಹಕಾರಿ ಸಂಸ್ಥೆಗಳಿವೆ. ಆ 1500 ಸಹಕಾರಿ ಸಂಸ್ಥೆಯಲ್ಲಿ 1501 ಸಹಕಾರಿ ಸಂಸ್ಥೆ ಇವತ್ತು ನಿಮ್ಮದಾಗಿದೆ. ಯಾಕಂದರೆ ನಮ್ಮ ಸಹಕಾರಿ ಕುಟುಂಬಕ್ಕೆ ನೀವು ಸೇರ್ಪಡೆಗೊಂಡಿದ್ದೀರಿ. ಅದನ್ನು ತನ್ಮೂಲಕ ಬೇರೆ ಬೇರೆ ಸಾಧನೆಗಳನ್ನು ಮಾಡುತ್ತಾ ಸಮಾಜದಲ್ಲಿ ಹೋಗುವ ಆಗುಹೋಗುಗಳನ್ನು ಇವತ್ತು ವರದಿ ಮಾಡುತ್ತಾ
ನಿಮ್ಮ ಸಹಕಾರಿ ಕ್ಷೇತ್ರದಲ್ಲಿ ನಿಮ್ಮ ಇವತ್ತು ತೊಡಗಿಸುವಿಕೆ ನಮಗೆಲ್ಲ ಸಹಕಾರಿ ಚಳವಳಿಗೆ ತುಂಬ ಸಂತೋಷ ತಂದಿದೆ. ಯಾಕಂದರೆ ಇವತ್ತು ಸಹಕಾರಿ ಚಳವಳಿ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ನಮ್ಮ ಪ್ರೆಸ್ ಕ್ಲಬ್ ಡೇ ಕಾರ್ಯಕ್ರಮ ನಡೆಯಿತು. ಪ್ರತಿ ವರ್ಷ ನಾವು ಪ್ರೆಸ್ ಕ್ಲಬ್ ಡೇ ಅಂಗವಾಗಿ ಒಂದು ವರ್ಷದ ವ್ಯಕ್ತಿ ಅಂತ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಈ ಬಾರಿಯ ಪ್ರಶಸ್ತಿ ಕೊಡಲಿಕ್ಕೆ ಅದರ ಆಯ್ಕೆ ಸಮಿತಿಯಲ್ಲಿದ್ದವರು ನಮ್ಮ ಹಿರಿಯ ಪತ್ರಕರ್ತರಾದ ಮನೋಹರ್ ಪ್ರಸಾದ್ ಅವರು ಮೊನ್ನೆ ಕಾರಣಾಂತರಗಳಿಂದ ಅಲ್ಲಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಿರಲಿಲ್ಲ. ಅವರಿಗೆ ನಾವು ಮೊನ್ನೆ ನಮ್ಮ ತೀರ್ಪುಗಾರರಾಗಿ ಬಂದ ಅದಕ್ಕೆ ಅನುಗುಣವಾಗಿ ನಾವು ಒಂದು ಸಣ್ಣ ಅವರಿಗೆ ಒಂದು ಗೌರವವನ್ನು ಕೊಡ್ತಾ ಇದ್ದೇವೆ.